ದಯಮಾಡಿ ನಮ್ಮ ಈ ಪರಿಸರದಲ್ಲಿ ಈ 2-3 ದಿನದ ಕಾರ್ಯಕ್ರಮದಲ್ಲಿ ಬಹಳಷ್ಟು ಅಂಗಡಿಯವರು ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇದ್ದೀರಾ. ತಮ್ಮಲ್ಲಿ ಒಂದು ವಿನಯಪೂರ್ವಕ ವಿಜ್ಞಾಪನೆ ಇದೆ, ಮಗದೊಮ್ಮೆ ನಾವು ಇದನ್ನ ಮಾಡುವುದಿಲ್ಲ. ತಮ್ಮ ಯಾವುದು ವಹಿವಾಟುಗಳಿದೆ ಅದನ್ನ ಮುಗಿಸಿ ತಾವು ತೆರಳುವಾಗ ತಮ್ಮ ಕಸ ಇತರ ಯಾವುದೇ ವಸ್ತುಗಳನ್ನ ಅಲ್ಲಲ್ಲಿ ಎಸೆಯಬೇಡಿ. ಅದಕ್ಕೆ ಸೂಕ್ತವಾದಂತಹ ವಿಲೇವಾರಿ ಮಾಡಿಯೇ ತಾವು ಇಲ್ಲಿಂದ ತೆರಳಬೇಕು. ಮಗದೊಮ್ಮೆ ಸಂಘಟಕರು ಅದರ ಜವಾಬ್ದಾರಿಯನ್ನು ವಹಿಸುವಂತ ಆಗಬಾರದು ಎಂಬ ವಿನಂತಿಯನ್ನ ತಮ್ಮಲ್ಲಿ ಬಹಳ ವಿನಮ್ರವಾಗಿ ಇದನ್ನ ಮಾಡ್ತಾ ಇದ್ದೇವೆ. ದಯಮಾಡಿ ಅದಕ್ಕೆ ಅವಕಾಶವನ್ನ ಕೊಡಬೇಡಿ. దయమంతా ఎక్కడ పండేరేది పనిచేసేది సంత వ్యాపారస్తులు ఇంటి 2 లోకేష్ వచ్చారు 5 బైకులు ఇంట్లో సామూహిక మధ్యాహ్నం మీద 2 లక్షల ರೂಪಾಯಿ ಪರ್ ಪಾಯಿಂಟ್ಲು ಐಸ್ ಕ್ರೀಮ್ ದೀಪಾಂದು ಈಗ ಕೊಡ್ತಿದ್ಯಾ ಆ ದುಡ್ಡಿಗೆ ತಂದೆ ದಯಪಂಡ ಯಾನ್ನ ಬೀಡಿ ಮಾರ್ ಸಂತೆ ಬೀಡಿ ಮಾರ್ದು ಬೇರೆ ಮಂತಂದಿದ್ರೆ ಎಲ್ಲಿ ಆ ಕಷ್ಟ ಈಗಲೇ ಗೊತ್ತುಂಟು ಅಂತ ಏರಿಗಳ ತಂದೆ ಆರುಗಳಿಂದ ಕಾಣಿಸಿದ್ರೆ ನಮ್ಮ ಮಂತ ಏರೆಲ್ಲ ಇಟ್ಟೆ 32-33 ವರ್ಷಗಳ ಫಂಕ್ಷನ್ ಸ್ಟಾರ್ಟ್ ಆಗಿ 1 ರೂಪಾಯಿ ತಂದೆ ಅಂದ್ರೆ ದಯಮಂತ ನಿಕ್ಲ ಆ ಸ್ವಚ್ಛತೆ ನೀನು ಕಾಪಾಡು ಕೂಡ ಏರ ಅಲ್ಪ ಇದನ್ನ ಗಲೀಜಿನ ಓಡಲಾದಾಕದ್ದು ಗೋತರಿಗೆ ಹಿಂದೂ ಅವರ ಬಲ್ಲಿ ಮನೋಪೂರ್ವಕ ಬಲ್ಪೆ ಇದೇ ರೀತಿ ಅನ್ನಂಡ ಪರಿಸತೆ ಎಂಟ್ಲು ವ್ಯವಸ್ಥೆ ಬೇತೆ ರೀತಿ ನೋಡಪ್ಪ ದಯಮಂತು ಮಾತಲ್ಲ ಐನು ಸ್ವಚ್ಛತೆ ನೀನು ಕಾಪಾಡು ಸಂತೆ ವ್ಯಾಪಾರಸ್ಥರಿಲ್ಲ ನಿಕ್ಲ ಮಾತಲ್ಲ ಯಾನ ಪ್ರಾರ್ಥನೆ ಇತ್ತು ಸ್ವಚ್ಛತೆನೇ ಕಾಪಾಡಲಿ ಇತ್ತೆ ಅಕ್ಷಯ ಪೂಜಾರಿ ಸನ್ಮಾನ ಅಂತ ಅಂದ್ರೆ ಇಲ್ಲಿಯ ಮಟ್ಟದ ಸನ್ಮಾನ ಈಗ ಇತ್ತೇ ಗೊತ್ತಾಯ್ತು ಬರಿಕಾಲದ ಹುಡುಗಿ ಅಬ್ಬನೇರ ಪಂಡ ಪಪ್ಪ ಪಂಡಿಗೆ ಗೊತ್ತಾನೆ ದುಮ್ಮೆ ಪಂತನನ್ನು ಅದ್ದೂರಿ ಅದಕ್ಕೆ ಗೌರವಿಸಿದ್ರು ಹೆಜ್ಜಿನ ಪಡು ಇನಿ 11 ಗಂಟೆಗೆ ಕಾರ್ಯಕ್ರಮ 10 ಗಂಟೆ ಕಬಡ್ಡಿ ಶುರು ಹೊಡಿತಿಂದು ಆ ಗಂಗಾಧರನೇ ಕಾತೊಂದಿಲ್ಲ ಎಲ್ಲ ಜನ ಬಜ್ಜೆ ಇದೆ ಕಬಡ್ಡಿ ಇಂಚ ಕಜೆ ಕ್ಯಾರೆಟ್ ಬಜ್ಜೆ ಇದೆ ಕಬಡ್ಡಿ ಹೆಜ್ಜಿನ ಪಡು ಆದ್ನ ಕಬಡ್ಡಿಗಳ ಮಾತಲ್ಲ ಬಲೆ ಟೀಮಿನ ಆರೈತೆ ತೂಪರು ಎತ್ತಿ ಓವು ಎಡ್ಡಿ ಟೀಮು ನಂಜೆ ತಂತ್ರಿ ಮಾತ ಆಹ್ವಾನ ಕೊಡ್ತದೆ ಒಂಜಿ ಅಂತೂ ಫಸ್ಟ್ ಆಫ್ ಅಂತ ಊರ್ದ ಜನಕಡ ನಮ್ಮ ಊರ್ದ ಕಬಡ್ಡಿ ನಮ್ಮ ಊರ್ದ ಮರ್ಯಾದೆ ಅವು ನಮ್ಮಡ ಇಪ್ಪೋಡು ನಮ್ಮ ಊರಿಪ್ಪೋಡು ಅವು ನಮ್ಮ ಕರ್ತವ್ಯ ಪರ ಊರ್ದ ಮಹಾರಾಷ್ಟ್ರ ತಮಿಳ್ನಾಡು ಹಿಡಿದು ಹೊಸ್ತೊಳ್ತಾ ಬರ್ತದೆ ಇನಿ ಮೂಲ ಗೊಬ್ಬಂದಲ್ಲಿ ಆ ಅಂಪೈರ್ನ ಕ್ಲಿಪ್ ಆಗ ದೇವರತ್ತು ನಮ್ಮ ಎಲ್ಲ ತಪ್ಪಾಪುಂಡು ಮಿಕ್ಕಿ ಬರಾಡ್ ತಪ್ಪಾಪುಂಡು ಅಪ್ಪ ಕನ್ನಡ ಮಾಡಿದ್ರೆ ತಪ್ಪಾಪುಂಡು ఆయన సరి మంత్రం ನಮ್ಮ ಊರ್ದಾಗ ಬದಲಾದ ಏರಿಗಳ ಅನ್ಯತಾ ಭಾವನೆ ಪಾತ್ರ ಬರಲಿ ಊರ್ದಾಕ ಗೌರವ ಕೊಡೋದು ಈ ಸಂದರ್ಭ ಕೇಳೋದು ಈ ಸಂದರ್ಭ ಎಂಗ್ಲ ಏನೇ ಬೈಯಡ್ ಸ್ವಸಸಿರಿ ಪ್ರಶಸ್ತಿ ಪ್ರದಾನ ಮಾಡ್ಬಾರಲ್ಲ ಕೋಟ ಶ್ರೀನಿವಾಸ ಬಜಾರಿ ಅದಕ್ಕೆ ಎಂಗ್ಲ ಊರ್ದ ಜನಪ್ರಿಯ ಶಾಸಕರ ರಾಜೇಶ್ ನಾಯ್ಕರು ಹರೀಶ್ ಪುಂಜೇರಿ ಅದಕ್ಕೆ ರವಿಶಂಕರ್ ಶೆಟ್ಟಿ ಬಡರಾಜಗತ್ತು ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷರು ಅಂತಾರೆ ಬಡರಾಜಗತ್ತು ರವಿಶಂಕರ್ ಗೊತ್ತಿದೆ ಕಮಾಂಡರ್ ಬನ್ನಿ ವಿಂಗ್ ಕಮಾಂಡರ್ ಎನ್ನ ಊരുടെ മജോറിറ്റി ಇಂಗ್ಲಿಗೆ ಕಮಾಂಡರ್ ಗೊತ್ತಿದ್ದಾನೆ ಅಭಿನಂದನ್ ನಲ್ಕೊನೆ ಆ ವ್ಯಕ್ತಿಲ ಓರಿ ವಿಂಗ್ ಕಮಾಂಡರ್ ಮೆಜಾರಿಟಿದ ಚಂದ್ರ ಶೆಟ್ಟಿ ನಮಗೆ ವಿಂಗ್ ಕಮಾಂಡರ್ ಆನೆ ಗುರುತಿಸರಲ್ಲ ನೀವು ಮಾತಾ ಬರೋಡೊಂದು ಕೇಳೋದಿಲ್ಲ ಶ್ರೀನಿವಾಸ್ ಇಂದಾಜೆ ಪತ್ರಿಕೋದ್ಯಮಗಳು ಉದಯ ಟಿವಿದ ಪ್ರಮುಖರು ಎಂಗ್ಲನ್ನ ಎಲ್ಲಿ ಸಮೇತ ಕಬಡ್ಡಿದ ಮಾತಾ ಎಂಗ್ಲನ್ನ ಹೈಲೈಟ್ ಬಂದ ಆ ಟೈಮ್ ಸ್ವಸ್ತಿಕನ ನಮ್ಮ ಬಂಟ್ವಾಳ ನೀರಿಸಿದ ಕಬ್ಬದ ಅಧ್ಯಕ್ಷರು ಇಟ್ಟಿನಾಗ ನಮ್ಮ ಉದಯ ಟಿವಿ 6 ವರದಿಗಾರ ಅಪ್ಪನಾಗ ಉದಯ ಟಿವಿ ವರದಿ ಬಂದ ಇಂದಾಜ ಅಂಥದ್ದು ಅವರೆಲ್ಲ ಇನ್ನು ಪ್ರಶಸ್ತಿ ಪ್ರದಾನ ಮಾಡ್ತದಿಲ್ಲ ಈ ಕಾರ್ಯಕ್ರಮ ಗೊತ್ತಿಲ್ಲ ಮಾತ ಹಿರಿಯಾಕ್ತದೆ ಲೋಕೇಶ್ ಆಚಾರ್ಯ ಹರೀಂದ್ರ ಬೈಕ್ಲೆಲ್ಲ ಸಾಮೂಹಿಕ ಮದ್ಮೆ ಆಪನಾಂಡ ನಿಕ್ಲೋಟಿಗೆ ಯಾನಿಲ್ಲ ಒಂಜಿ ಖರ್ಚು ವೆಚ್ಚನ ಪೂರ್ತಿ ಅಂತ ಅಂತೇಳಿ ಒಂಜಿ ಬಂಗಾರದಲ್ಲವು ಕರಿಮನೆದವು ಹೂವಣ್ಣವು ಸೀರೆದವು ಅಥವಾ ಒಣಸು ದೇವಸವು ಅವು ಪೂರ ಒಯ್ಟು ಒಂಜಿ ಪರ
ಅವು ಪೂರ ಖರ್ಚು ಹಾನಿ ಚುಪ್ಪೆಂದು ಪಂಕ್ತಿರು ಅವರಿಗೆ ಧನ್ಯವಾದ. ದೇವರು ಯಾರೇ ನನಗೆ ಶಕ್ತಿ ಕೊಡಂದು ಕೇಂದ್ರ ಒಂದು ಉದ್ಯಮಿ ಮನ್ಪಡು ದುಡ್ಡುಲ ಮನ್ಪಡು ಅಂಡ ಆ ದುಡ್ಡು ಮುಖಾಂತರ 4 ಜನ ಪ್ರಯೋಜನ ಆಗೋದು ಆಯ್ತು ಏರಿದ್ರಿಂದ ಒಂದು ಎಂಕ್ಲ 5 ರೂಪಾಯಿ ಸುಮಾರು 1000 ಜನಕ್ಕೆ ಬೇಲೆ ಕೊಡ್ತೇನೆ. ಆ ಬೇಲೆ ಮುಖಾಂತರ ಜನಗಳು ಸೇವೆ ಆಗ್ಲಿಕ್ಕೆ ಕೆಲಸ ಆಗ್ತದೆ. അതിന് മുഖാന്തര ഏതോ ಜೀವನ ಮಂತದಲ್ಲಿ ಅಂಚೇರಿ ಲೋಕೇಶ್ವರಿಪ್ಪು ವೇದಿಕೆ ಏಮಂತರಿಪ್ಪು ಎಪ್ಪೋಲ ಈಗ ಖರ್ಚಂಜಿ 25,000 ಬಗ್ಗತ್ತ ಈ ಸತ್ತು 25,000 ಬಗ್ಗತ್ತ ಭಾರಿ ಇಟ್ಟಿರ್ತೀನಿ. ದಯವಿಟ್ಟು 13 ಲಕ್ಷ ದುಡ್ಡು ಖರ್ಚಿತ್ತು. ಇನ್ನೇನು ಬಯ್ಯ ನಾನದ ಬಟವಾಡೆ ದುಡ್ಡಿದ್ದಿ ಅಂಚೆ ಯಾನಿತ್ತೆ ಪ್ರಶಾಂತರಿ ಯಾನು ಜಯರಾಜು ಅಬ್ದುಲ್ ಪಂಡಿತ್ತು ಓಡಬೋಪುಣ ಏನಿಲ್ಲಡು ಬೋಪುಣ ಅಂತ ಬಯ್ಯನಾಗ ರೆಡಿ ಆಗೋದು ರಾಜನವಂತಿನ ಎನ್ನಿಕದಾಲ ಬ್ಯಾಂಡ್ ಕಾಸು ಕೊಡೋದು ಇಚ್ಚಿದ್ದು ಅಂಡ ಬಾಕಿ ಅಂತ అయినాత్ నీకు మాచర్ల సహకార కొడదని తెలియదు. ఇదైతుందరికి రమేಶ್ ಸತೀಶ್ ಶೆಟ್ಟಿ ಕುಟುಂಬ ಒಬ್ಬ ಎಡ್ಡೆ ಕ್ರೀಡಾಪಟು ಅದು ಎಂಕ್ಲ ಇದಾಯ್ತದೆ ఒక నిరంతర కర్ణాటక రాజ్యుడు ಬಹುಶಃ నిరంతర 32 ವರ್ಷ ಕಬಡ್ಡಿ ಆದಿತ್ಯ ಎಂಕ್ಲ ಕ್ಲಬ್ ಐಕ್ಲ 35 ವರ್ಷ ಪತ್ರ ಅಂಚಿದ ಏಕೈಕ ಪ್ರೇಕ್ಷಕ ಇತ್ತನಂಡ ಅವು ಸನ್ಮಾನ್ಯ ಅಬ್ದುಲ್ ಒಂದು ದಾಖಲೆ ಅಂದರೆ ಆರೆಗ್ಲ ದೇವರು ಎಡ್ಡೆ ಮಾಡ್ಕೊಂಡು ಪತ್ರ ಮಾಡೋದು ಇತ್ತ ಲೈವ್ ಆ ಒಂದು ಈಗ ಮಾತಾ ಚೆವಿಡು ಮನೆ ಪೊಲೀಸರು ಸತ್ಯಪ್ರಕಾಶ್ ಭಾರಿ ಚೌಕದ ಲೈವ್ ಒಂದೊಂದು ಲೈವ್ ಲೈವ್ ನನಗೆ ಲಕ್ಷಾಂತರ ಜನ ಸೇರಿದ್ರು ಅದೇ ಮನುಷ್ಯರು ಎಂಜಿನಿಯರ್ ಪಾಠ ಏನು ಪಂಚಾಯತ್ ಪ್ರಾರಂಭ ಅಂದರು ಕೊಟ್ಟು ಸುರವಂತಲೆ ಕೊಟ್ಟು ಬನ್ನಿ ಅಂಕಣ ಇಲ್ಲಿ ಪಂದ್ಯವನ್ನು ಪ್ರಾರಂಭ ಮಾಡೋದಕ್ಕೆ ಜನರಲ್ ಬಿಪಿನ್ ರಾವತ್ ಫ್ರೆಂಡ್ಸ್ ತಲಪಾಡಿ ಕಳಸ ರಾಯಲ್ ಫ್ರೆಂಡ್ಸ್ ಬೆರ್ಕಳ ಯೂತ್ ರಾಕರ್ಸ್ ಕಳಸ ರಾಯಲ್ ಫ್ರೆಂಡ್ಸ್ ಬೆರ್ಕಳ ತಾವು ಸಹ ಮುಂದಿನ ಪಂದ್ಯಕ್ಕೆ ಸಿದ್ಧರಾಗಿ. ಏನಾಯ್ತಲ್ಲಿ ಜನರಲ್ ಬಿಪಿನ್ ರಾವತ್ ಫ್ರೆಂಡ್ಸ್ ತಲಪಾಡಿ ಇನ್ನು ತಮ್ಮನ್ನ ಕಾಯುವುದಿಲ್ಲ. ಬಹಳ ಮುಂಚಿತವಾಗಿ ತಾವು ಬಂದಿದ್ದೀರಾ, ತಮಗೆ ಕರೆಯನ್ನು ಸಹ ಕೊಟ್ಟಿದ್ದೇವೆ, ತಾವು ಸಿದ್ಧರಾಗಿದ್ದೀರಿ, ಒಳಗಡೆ ಬನ್ನಿ. ಆಮೇಲೆ ನಾವು ಸಮಯ ಕಡಿತ ಮಾಡಿದ್ದೇವೆ ಅಂತ ತಕರಾರು ಮಾಡಬೇಡಿ. ತಮ್ಮ ಎದುರಾಳಿ ತಂಡ ಈಗಾಗಲೇ ಅಂಕಣವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಅಂತಿಮ 4 ನಿಮಿಷ. ಬನ್ನಿ. Third right. Last 4 minutes to go to full time. 13-4 in favor of Kallaje. Now once again, it is the right from the side of Kallaje. That's number 10. It should be title point. Yes.
Rider is out. ಯೂತ್ ರಾಕರ್ಸ್ ಕಳಸ ರಾಯಲ್ ಫ್ರೆಂಡ್ಸ್ ಬೇರ್ಕಳ ಮುಂದಿನ ಸ್ಪರ್ಧೆಗಾಗಿ ಸಿದ್ಧರಾಗುವಂತೆ. ಅಂತಿಮ 3 ನಿಮಿಷಗಳಲ್ಲಿ ಪಂದ್ಯ. 4:5. ನನ್ನ ಕಾಲೇಜು ಸಹಪಾಠಿ ದಿನೇಶ್ ಹೆಗ್ಡೆ ಅವರ ಸುಪುತ್ರ ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದಾರೆ. ಸರೋಜ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಬಹಳ ಗೌರವದಿಂದ, ದಿನೇಶ್ ಹೆಗ್ಡೆ ಅವರ ಅಣ್ಣನ ಮಗ, ನನ್ನ ಕಾಲೇಜಿನ ಸಹಪಾಠಿ ಜಿಂಬಾ ಬಂಗಾರಕೋಟೆ ಸ್ವಸ್ತಿಕ್ ಫ್ರೆಂಡ್ಸ್ ಪುಂಜಾಲಕಟ್ಟೆ ಬಿ. ಅಣ್ಣ ಏನಾಯ್ತು? ಅವರು ತಲಪಾಡಿ ಅವರು, ನೀವು 10 ಗಂಟೆಗೆ ನಾವಿಲ್ಲಿ ಸಿದ್ಧರಿದ್ದೇವೆ ಅಂತ ತಮ್ಮ ಇರುವಿಕೆಯನ್ನು ತಾವು ತಿಳಿಸಿದವರು. ತಮ್ಮ ಎದುರಾಳಿ ತಂಡ ಈಗಾಗಲೇ ಅಂಕಣಕ್ಕೆ ಬಂದು ಸಮಯ ಆಗಿದೆ. ತಾವು ಇನ್ನು ಬರದೇ ಇದ್ರೆ ಅಲ್ಲಿ ತೀರ್ಪುಗಾರರು ತೀರ್ಮಾನವನ್ನ ಕೈಗೊಂಡ ಮೇಲೆ ತಕರಾರು ಮಾಡಬೇಡಿ. ಸೂರಜ್ ತಲಪಾಡಿ ತಂಡವನ್ನ ಕಡೆಗೆ ಇಳಿಸುವಂತೆ. ಸೂರಜ್, ತಾವುಗಳು 10 ಗಂಟೆಗೆ ಇಲ್ಲಿದ್ದೀರಾ, ಇವಾಗ 11:30 ಗಂಟೆ ಕಳೆದಿದೆ. ಎಲ್ಲಿದ್ದೀರಾ? ಸೂರಜ್ ತಲಪಾಡಿ ಅವರು ಮಂಗಳೂರಲ್ಲಿ ಇದ್ದೇನೆ ಅಂತ ಹೇಳಿದ್ದು ಕಾಣಬೇಕು ತಂಡದವರು. ನಗರ 2 ತಂಡಗಳನ್ನ ಈ ಪೂಂಜಾಲಕಟ್ಟೆಯ ಅಂಗಣದಲ್ಲಿ ಪರಿಶೀಲಿಸ್ತಾ ಇದ್ದಾವೆ. ನಿನ್ನೆ ನಾವು ಹರಿಯಾಣದವರನ್ನ ಕಂಡಿದ್ದೇವೆ. ಇದೀಗ ಮತ್ತೊಂದು ದೇವಿ ನಗರದ ತಲಪಾಡಿ ಇನ್ನೊಂದು ಬೃಹತ್ ತಂಡದ ಆಗಮನವಾಗ್ತಾ ಇದೆ. ಲೆಟ್ಸ್ ವೆಲ್ಕಮ್ ಟು ಮಹಾವೀರ. ಲಾಸ್ಟ್ ಮಿನಿಟ್, ಅಂತಿಮ ನಿಮಿಷದಲ್ಲಿ ಗೆಲುವಿನ ಕಡೆ ಕಲ್ಲಾಸೆ. ಈ ಅಂಕಣದಲ್ಲಿ ಇನ್ನು ಮುಂದೆ ಸ್ವಸ್ತಿಕ್ ಪೂಂಜಾಲಕಟ್ಟೆ ಬಿ ಮತ್ತು ಜಿಂಬಾ ಬಂಗಾರಕೋಟೆ ದಯಮಾಡಿ ಅಂಪೈರ್ ನಕ್ಲಿಗೆ ಲೈನ್ ಅಂಪೈರ್ ನಕ್ಲಿಗೆ ಸ್ವಚ್ಛತೆ ಮಾತ್ರ ಅವಕಾಶ. ಮತ್ತೆ ಈ ಕೋರ್ಟ್ದಲ್ಲಿ ಅಂಪೈರ್ ನಕ್ಲು ಲೈನ್ ಅಂಪೈರ್ ನಕ್ಲು ಬೊಕ್ಕ ಲೈನ್ ಖಾಲಿ ಕಟ್ಟಿದೆ ಬೊಕ್ಕ ಸ್ವಚ್ಛತೆ ಮಂತ್ರ ಈ ಜನಕ್ಕೆ ಬಂದ ಅವಕಾಶ ಇದೆ. ನೆತ್ತಲ್ಲ ಕುಳ್ಳರ್ಲಜ್ಜಿ ಅಲ್ಪ ಆ ಸೈಡ್ 5 ಜನಕ್ಕೆ ಮಾತ್ರ, 6 ಜನಕ್ಕೆ ಮಾತ್ರ ಕ್ಯಾರಿ ಇದ್ದಕ್ಕೆ ಮಾತ್ರ ಕೊಡೋದು. ಈ ಸೈಡ್ ಲಜ್ಜಿದೆ, ಆ ಸೈಡ್ ಲಜ್ಜಿದೆ, ಏರಿಲ್ಲ ಕೆಲವರು ಹೆಚ್ಚಿನ ಬಿಗೈ. ಮಾನ್ಯ ಸುಂಗಪ್ಪ ಬಂಗೇರ ಅವರು ಈಗಾಗಲೇ ತಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ದಯಮಾಡಿ ಇದನ್ನ ಪಾಲಿಸಿ. ಈ ದಿನ ಬಹಳ ಜಿದ್ದಾಜಿದ್ದಿನ ಪಂದ್ಯಗಳು ಈ ಅಂಕಣದಲ್ಲಿ ಜರುಗಲಿಕ್ಕಿದೆ. ಬಹಳಷ್ಟು ತೊಂದರೆಗಳು ತೀರ್ಪುಗಾರರಿಗೆ ಅನುಭವ ಆಗ್ತಾ ಇದೆ. ದಯಮಾಡಿ ಇದಕ್ಕೆ ಅವಕಾಶವನ್ನ ಕೊಡಬೇಡಿ. ತಮ್ಮ ಸಹಕಾರ ನಮ್ಮ ಜೊತೆಗೆ ಇದ್ದರೆ ಮಾತ್ರ ಈ ಪಂದ್ಯಾಕೂಟವನ್ನ ಬಹಳ ಯಶಸ್ವಿಯಾಗಿ ನಾವು ಮುಕ್ತಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ. ತಮ್ಮೆಲ್ಲರ ಸಹಕಾರ ನಮ್ಮ ಜೊತೆಗೆ ಇರಲಿ. ಅಂಕಣದ ಒಳಗಡೆ ಸ್ವಲ್ಪ ಸುಲಲಿತವಾಗಿ ಆಟಗಾರರಿಗೆ, ತೀರ್ಪುಗಾರರಿಗೆ ತಿರುಗಾಟ ಮಾಡುವುದಕ್ಕೆ ಅವಕಾಶವನ್ನ ಕೊಡಿ. ಎಲ್ಲರೂ ಒಳಗಡೆ ಕೂತು ಪಂದ್ಯಕ್ಕೆ ಅಡೆತಡೆ ಆಗುವಂತ ಅವಕಾಶವನ್ನ ಕಲಿಸ